ರಕ್ಷಣೆ ಮಾಡಲಿಕ್ಕೆ ಬೇಡವೆ? ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನು ಮಾಡುತ್ತಿದ್ದೆ ಅಂತ ಆದರೆ ನನ್ನ ತಪಸ್ಸಿಗೆ ಭಂಗ ಬಂದು ಹೋಗಿ ಸುಕುಮಾರಿಯಾದಂತಹ ಮಾಲಿನಿ ವೀರ ಪುತ್ರರನ್ನು ಪಡೆಯುವುದಕ್ಕೆ ಬೇಕಾಗಿ ಮಹಿಷಾರು ರೂಪ ಏನಾಯಿತು ಗೊತ್ತೇ? ಸಮಸ್ತ ಮುನಿಕೊಳಗೆ ಅಪಮಾನ ಉಂಟಾಗಿದೆ. ಯಾಕೆ ನಾವೆಲ್ಲರೂ ಕಾಮಕರೆಂಬಂತಹ ದೃಷ್ಟಿಯಿಂದ ಈ ರೀತಿಯ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಹೀಗೆ ಬಿಡುವುದಲ್ಲ. ಇವಳ ಆಶಯ ಏನು? ತ್ರಿಲೋಕ ವಿಜಯ ಆಗುವಂತಹ ಮಗನನ್ನು ಪಡೆಯಬೇಕೆಂಬುದಾಗಿ ಅವಳು ಧರಿಸಿದಂತಹ ರೂಪವಾದರೆ ಯಾವುದು? ಮಹಿಷಿ ರೂಪ. ಆದ್ದರಿಂದ ಇವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗ ಸಾಕಾಗುವುದಿಲ್ಲ. ಹೌದು, ಯಾರೆಲ್ಲಾದರೂ ಹೋಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡರಂತಾದ್ರೆ ನನ್ನ ಶಾಪ ವಿಷಯಾಗುವುದಕ್ಕಿದೆ. ಆದುದರಿಂದ ಈ ಲೋಕದಲ್ಲಿ ಈ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದ ಸಾಧ್ಯವಾಗದೆ ಹೋಗಲಿ. ತಪಸ್ಸನ್ನು ಮಾಡುತ್ತಿದ್ದೆ, ಏನೆಲ್ಲಾಗಿ ಹೋಯಿತು. ಇನ್ನಿಲ್ಲಿರುವುದಲ್ಲ, ತಪಸ್ಸಿಗೆ ಯೋಗ್ಯವಾದಂತಹ ತಪಸ್ಸು ಭೂಮಿಯಲ್ಲಿದೆ ಎಂಬುದನ್ನು ನೋಡಬೇಕು. ಅದಕ್ಕಾಗಿ ಮುಂದುವರಿಯುತ್ತೇನೆ. ಮಧುವನಾಧಿಕಾರಿ ಆಗುತ್ತ ಹೇಳಿದ್ದೀರಿ. ಹಾಗೆಂದುಕೊಳ್ಳಬಹುದು.
ಪ್ರಸಿದ್ಧವಾದಂತಹ ಕಾಲಕೇಯ ವಂಶದಲ್ಲಿ ರಂಭ ಕರಂಬ ಎಂಬ ಅಣ್ಣ ತಮ್ಮಂದಿರು ನಾವು ಇಬ್ಬರು ಹುಟ್ಟಿಕೊಂಡೆವು. ನನ್ನ ಅಣ್ಣನಾದಂತಹ ರಂಭಾಸುರನು ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡು ಸ್ವರ್ಗಾರೋಹಣ ಮಾಡಿದ. ಇಂದ್ರಾದಿ ಸುಮರಸರೊಂದಿಗೆ ಕಾಡಾಡಿ ಹೋರಾಟವನ್ನು ಮಾಡಿ ನನ್ನ ಅಣ್ಣ ವೀರಮರಣವನ್ನು ಒಪ್ಪಿದ. ಅಂತಹ ಸಂದರ್ಭದಲ್ಲಿ ನಾನು ಬಹಳ ಯೋಚನೆ ಮಾಡಿದೆ. ಅಣ್ಣನ ಹಾಗೆ ನಾನು ಕೂಡ ಸ್ವರ್ಗಕ್ಕೆ ಪುನರಪಿ ದಾಳಿಯನ್ನು ಮಾಡಿದ್ರೆ ನನಗೆ ಮರಣ ಕಟ್ಟಿದ್ದ ಬುದ್ಧಿ. ಹೀಗೆ ಅರ್ಥ ಮಾಡಿಕೊಂಡಂತಹ ನಾನು ನೇರವಾಗಿ ಪಾತಾಳ ಲೋಕಕ್ಕೆ ಪಲಾಯನಗೈದೆ. ಕಾರಣ ಇದೆ, ಅಡಿಗಂತಹ ನಮ್ಮವರನ್ನು ಒಟ್ಟು ಸೇರಿಸಿ ಈ ಪಾತಾಳದಲ್ಲಿ ಮಧುವನ ಎಂಬ ನಗರವನ್ನು ನಿರ್ವಹಣೆ ಮಾಡಿ ವೀರವಿದ್ಯುನ್ಮಾಲಿ ಎಂಬ ಬೇರೆ ಹೆಸರಿನಿಂದ ನೆರವೇರ್ತಾ ಇದ್ದೇನೆ. ಕಾಲಕ್ರಮೇಣ ಬ್ರಹ್ಮದೇವರನ್ನು ತಪಸ್ಸಿನಿಂದ ಒಲಿಸಿಕೊಂಡು ಅಮೋಘವಾದಂತಹ ಶಕ್ತಿಯನ್ನು ಸಂಪಾದನೆ ನನ್ನ ಯೋಗ್ಯತೆಗೆ ಸರಿಯಾದಂತಹ ಹುಡುಗಿಯನ್ನು ನಿನ್ನ ಅಪ್ಪ ಇಸ್ಮಾಯಿಲ್ ಏನ್ ಹೇಳಿದ್ರು? ಇಸ್ಮಾಯಿಲ್ ಮಹಾಪ್ರಭು ಹೆಸರು ಏನು ನಿಮ್ಗೆ ಗೊತ್ತಿಲ್ಲ. ಅನ್ನ ಕೊಡುವ ಅಪ್ಪನಿಗೆ ಸಮಾನ, ಗುರುವಿಗೆ ಸಮಾನ. ವಿದ್ಯುನ್ಮಾಲಿ ಮಹಾಪ್ರಭುಗಳಿಗೆ ಜೈಲಾಗಲಿ. ಈಗ ಸದ್ಯಕ್ಕೆ ಆಗ್ತದೆ ಜಯವಾಗಲಿ. ಇಲ್ಲೆಲ್ಲ ಬೇಡ, ನಮ್ಮನ್ನು ನಾವು ಹೊಗಳಿಕೊಂಡು ಒಳ್ಳೆದಾಗ್ತದೆ. ಈಗ ನಮ್ಮನ್ನು ಕೆರೆಸಿದ ಕಾರಣ ಕರೆಸಿಕೊಂಡು ಬಂದ ಆಯ್ತಲ್ಲ, ಈ ಕರೆಸಿದ್ದಲ್ಲ. ಇನ್ನು ಮುಂದೆ ಹೋಗ್ಲಿಕ್ಕಿಲ್ಲ, ಅದು ಊಟದ ಚಪ್ಪರ. ಮತ್ತೆ ಊಟ ಮಾಡಿಲ್ಲ ನೀವು? ಹೌದು, ಇದು ಹಿಂದಿನಿಂದ ಬರುವುದು. ಇನ್ನು ಮುಂದೆ ಹೋಗ್ಲಿಕ್ಕಿಲ್ಲ. ಇದು ಶೋಡಿತಾಪುರ ದ್ವಾರ ನೋಡಬಾರ್ದು, ಅಲ್ಲಲ್ಲಿ ಬರೆದು ಹಾಕಿದ್ದಾರೆ. ಓದಿಕ ಬರ್ತದೆ. ನಿನ್ನ ಅತ್ತೆಯಪುರ. ಅವಳ ಹೆಸರು ಯಾಕೆ ಮತ್ತೆ ರಾಯರೇ ಅಲ್ಲಿ ನೋಡಿ, ಅಪ್ಪ ಇಲ್ಲದೆ ಪ್ರವೇಶ ಇಲ್ಲ. ನಿನಗೆ ಬರ್ಲಿಕ್ಕೆ ಆಗುದಿಲ್ಲ. ಅಪ್ಪನ ವಿರಹ ಒಳಗೆ ಪ್ರವೇಶ ಇಲ್ಲ. ಇದು ಶೋಣಿತಾಪುರ. ಗೋ ಅಲ್ಲ ಅದು, ಗೋ ಅಲ್ಲ, ಅದು ಶೋ. ಶೋಣಿತಾಪುರ ತಲೆಗೆ ಬಡಿಬೇಕು. ಇನ್ನು ಹೊರಗೆ ನಿಲ್ಲ, ಆದಷ್ಟು ಬೇಗ ಹೋಗಿ ಅತ್ತೆಯನ್ನು ವಿಚಾರ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ನೀವು ಬಂದದ್ದೇ ನಾನು ನಾನೇ ಅಲ್ವೇ, ಪತ್ರ ಬರ್ದದ್ದು ನಾನೇ, ವಿದ್ಯುನ್ಮಾಲಿ ಅಲ್ವೇ, ನಾನೇ. ಕುಳಿತುಕೊಳ್ಬೇಕು, ನೀವೆಲ್ಲ ಕುಳಿತುಕೊಳ್ಳಿ. ಹೌದು, ತುಂಬಾ ಸಂತೋಷ. ನಾಯು ಅಲ್ಲಿ ಗೋಣಿದಾರು ಕುಳಿತುಕೊಳ್ಳಿ. ಗೋಣಿದಾರು ನಿಮ್ಗೆಲ್ಲ ವ್ಯವಸ್ಥೆ ಆಗಿದೆ, ಎಲ್ಲ ಬೇಸರ ಮಾಡಬೇಡಿ. ಕುಡ್ದಾಗಿದಲ್ವ? ಎಲ್ಲಿ ಕುಡ್ದದ್ದು? ವಾರದಲ್ಲಿ ತಂಪು ಪಾನೀಯ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ವಿದ್ಯುನ್ಮಾಲಿ, ಓ, ನಾವು ಹಾಗಾದ್ರೆ ಮುಂದುವರಿಸಬಹುದಲ್ಲ? ಆದಷ್ಟು ಬೇಗ ಹೋಗ್ಲಿಕ್ಕೆ ಪುರೋಹಿತರ ಅಗತ್ಯ ಉಂಟು. ಪುರೋಹಿತನು
ನಮ್ಮಲ್ಲಿ ಒಬ್ಬ ಹೇಳಿ ನಮ್ಮ ಮಾಧವ ಮೋಹನ ಭಟ್ರು ಇದ್ದಾರೆ ಇದ್ದಾರಲ್ಲ ಅವರನ್ನು ಮೋಹನ್ ಭಟ್ರು ರಜೆ ಎಲ್ಲಾ ಕಡೆ ನಾವೇ ಬರುದಂದ್ರೆ ನಾವು ಎಲ್ಲಿಂದ ಬರುದು ಸಾಯುದು ಮಾರ ನೀವು ಮದುವೆಗೆ ಬಂದು ಸಾಯಿರಿ ಅಂತ ಅಲ್ಲ ನೀವು ಬಜ್ಜ ಮಾಡಿ ಅಂತ ಎಂತ ಮಾಡುದು ಮಾರ ಅಲ್ಲಿ ಕರೆಯುದು ಇಲ್ಲಿ ಕರೆಯುವುದು ಇದೇ ಆಯ್ತು ಆಯ್ತು ನಿನ್ನನ್ನು ದೇವರು ಒಳ್ಳೇದು ಮಾಡಿದಾದ್ರೆ ಮಾಡ್ಲಿ ನೀವು ಯಾರಿಗೆ ಬೈಯುವುದಾರೆ ಬೈಯುದು ಯಾರಿಗೆ ಎಂತದ್ದು ಬೈಯುದ ನನ್ನ ಅಲ್ಲಿ ಇಲ್ಲಿ ಕರೆಯುವುದು ಅಂತ ನೀವು ಕರ್ತೀರಮ್ಮ ವರ್ತಮಾನ ಬಂತಲ್ಲ ಹೌದು ಬಂದದ್ದು ಮದುವೆ ಅಂತ ಕರ್ತೀವಿ ನನ್ನ ಮಗಳು ಮಾಲಿನಿಗೆ ಮದುವೆ ಹಾ ಸಣ್ಣ ಮಗುವಿಗೆ ಮದುವೆ ಅಮ್ಮ ಸಣ್ಣವಳಲ್ಲ ಅವಳು ದೊಡ್ಡವಳಾಗಿದ್ದಾಳೆ ಇತ್ತೀಚೆಗಳನ್ನು ನೋಡ್ಲಿಲ್ಲ ಈಗ ಹೆಣ್ಣು ಮಕ್ಕಳು ಬಾಳೆ ಮರ ಬೆಳ್ದಾಗೆ ಆಗ್ತಾರೆ ನಿಮ್ಮ ಮುಖೇನ ಒಂದು ಮದುವೆ ಕಾರ್ಯಕ್ರಮ ಆಗ್ಬೇಕು ಈಗ ನನ್ನ ಮುಖದಲ್ಲಿ ಮದುವೆ ಅಮ್ಮ ನನ್ನ ಮುಖದಲ್ಲಿ ಎಲ್ಲಿ ಜಾಗಮ್ಮ ಮುಖೇನ ನನ್ನ ಮುಖೇನ ಮದುವೆ ಆಗ್ಬೇಕು ಅಂತ ಹಾಗೆ ಮದುವೆ ಆಗ್ಬೇಕಾದ್ರೆ ಗಂಡು ಬೇಕಲ್ಲಮ್ಮ ನೋಡಿ ಇಲ್ಲ ನೀವು ಓ ಇವನ ಗಂಡು ಓ ಸಭೆಯಲ್ಲಿ ನೀವು ಹುಡುಕಿದ್ರೆ ಮದುಮಗ ಸಿಗ್ತಾನ ಅದಲ್ವ ಅಮ್ಮ ಇಲ್ಲಿ ನೋಡಿ ಓ ಓ ಆ ಗಂಡಂದ್ರೆ ಗಂಡು ಇದು ಕಲ್ಲು ಗುಂಡಿನ ಹಾಗೆ ಮಾತಾಡ್ಸಿ ಓ ನಮಸ್ಕಾರ ಪುರೋಹಿತರಿಗೆ. ಹಾ ಬಂತು ಎಂತದ್ದು ಅದೇ ನಮಸ್ಕಾರ ನಿಮ್ಮಲ್ಲಿ ಹಾಗೆ ಹಾಗೆ ಬಂತು ಅಂತ ನಮಸ್ಕಾರ ಹೊಟ್ಟರೆ ಬರುವುದಾ? ಹೌದೌದು ಆಗ್ಲಿ ದೇವರು ಒಳ್ಳೇದು ಮಾಡ್ಲಿ ನೀವು ಮದುವೆ ಪುರೋಹಿತರು? ಹೌದು ನಿಮ್ಮ ಬೊಜ್ಜ ಎಂತದ್ದು ಬೊಜ್ಜ ನನ್ನದ್ದು ಹಾಗೆಲ್ಲ ಬೊಜ್ಜ ಮುಗಿಸಿಕ ಬಂದದ್ದು ಬೊಜ್ಜ ಮಾಡುವುದು ನೀವೇ? ಹೌದು ಬೊಜ್ಜ ಮಾಡುವುದು ನಾನೇ ಮದುವೆ ಮಾಡುವುದು ನಾನೇ ನಾವು ಎಲ್ಲವೂ ಮಾಡ್ತೇವೆ. ನಿಮ್ಮ ಊರಿನಲ್ಲಿ ಉಂಟ ಬೊಜ್ಜ ಅಲ್ಲ ಯಾರಿಗಾದ್ರು ಮದುವೆ ವಿಚಾರ ಮದುವೆ ಈಗ ಇಲ್ಲ ನೀವು ಮದುಮಗ ಅವರು ಊರು ಮಧುವನ ಮಧುವನ ಎಲ್ಲಿ ನೀವು ನಿಮ್ಮ ನಾಮ ವಿದ್ಯುನ್ಮಾಲಿ. ಹೇಗೆ ಹೆಂಡತಿ ಮಕ್ಕಳೆಲ್ಲ ಹೇಗೆ ಇನ್ನು ಮದುವೆ ಆಗ್ಲಿಲ್ಲ ಹಾಗಲ್ಲ ನಿಮ್ಮ ಊರಿನ ಜನರ ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅಂತ ಕೇಳಿ. ಊರಿನ ಜನರು ಹೆಂಡತಿ ಮಕ್ಕಳು ಯಾಕೆ ಯೋಗಕ್ಷೇಮ ವಿಚಾರ. ಹೌದೌದು ಈಗ ನೀವು ಮದುವೆ ಆಗುದಂತ ಬಂದಿದ್ದೀರಿ. ಮದುವಾಗ ಹೆಣ್ಣು ನೋಡಿದ್ದೀರಾ ನೀವು? ಹೆಣ್ಣನ್ನು ನೋಡುವ ಅಗತ್ಯವೇ ಇಲ್ಲ ಪುರೋಹಿತರು. ಮತ್ತೆ ಹುಡುಗಿಯ ತಾಯಿ ಅಂತ ಚೆನ್ನಿ ಅದು ತಾಯಿ ಇಷ್ಟು ಚಂದ ಇರುವಾಗ ಮಗನೆಷ್ಟು ಅಂದ ಇರ್ಲಿಕ್ಕಿಲ್ಲ. ಅದೌದು ನೂರಿನಂತೆ ಮಕ್ಕಳು ನೀವು ತಾಯಿಯನ್ನು ನೋಡಿಯೇ ಮದುವೆ ಆಗಿ ಅಲ್ಲ ಹಾಗಲ್ಲ, ನೂರಿನಂತೆ ಸೀರೆ ಹೌದು ತಾಯಿಯಂತೆ ಮಗಳು. ಅದೌದು ಆದ್ರೂ ಸಾಂಪ್ರದಾಯ ಪ್ರಕಾರ ನೋಡ್ಬೇಕಲ್ಲ. ಅಷ್ಟೇ ಅಲ್ವಾ? ಹೌದು ನೋಡಿ ನಾನು ಬರ್ತೇನೆ. ಅದಷ್ಟು ಎಂತ ಎಲ್ಲಿಗೆ ಎಲ್ಲಿ ಹೋಗುದು? ಹುಡುಗಿಯನ್ನು ನೋಡಿ. ಇಲ್ಲ ಆ ಕ್ರಮ ಇಲ್ಲ ಅಮ್ಮ. ಈಗ ಹೆಣ್ಣನ್ನು ನೋಡ್ಬೇಕಂತಲ್ಲಮ್ಮ, ಹೆಣ್ಣು ಗಂಡನ್ನು ನೋಡ್ಬೇಕಲ್ಲ, ಅದು ಸಂಪ್ರದಾಯ ಅಲ್ಲಮ್ಮ. ಮದುಮಗಳನ್ನು ಶೃಂಗಾರ ಮಾಡಿ ಕರ್ಕೊಂಡು ಬಂದ್ರೆ ಅದೀತಲ್ಲ. ಹೌದು ಈಗ ಶೃಂಗೇರಿಗೆ ಹೋಗ್ಬೇಕಮ್ಮ. ಅದಲ್ಲ ಮದುವೆ ನೀವು ಮದುವೆ ಆಗ್ಲಿಲ್ವಾ? ಹಾಗಲ್ಲ ಮದುವೆ ಆಗುವ ಕಡೆ ನೀವು ಹೋಗಿ ಪ್ರಥಮ ಮದುವೆ. ಹೌದು ಅದೇ ಮದುವೆ ಆಗುವ ಕಡೆ ಇದನ್ನು ಹುಡುಗಿ ಆಗ್ಬೇಕಲ್ಲ. ಹೌದು ಅಮ್ಮ ಹೌದು ಮದುಮಗಳಿಗೆ ಮದುಮಗಳಿಗೆ ಆಯ್ತಾಯ್ತಾಯ್ತಾ ನೀವೆಂತ ನಿದ್ದೆ ಮಾಡಿದ್ದೀರಿ? ಮುಟ್ಟಿಸ್ಬೇಕಲ್ಲ ಯಾರು? ನಿಮ್ಮ ಅಪ್ಪ ನಾಗಮಾತ್ರಿ ಆಗಿದ್ದ. ಯಾಕೆ ನಾಗಮಾತ್ರಿ? ಹಾಗಲ್ಲ ಮುಟ್ಟಬೇಕಲ್ಲ. ನೀವು ನನ್ನನ್ನು ಮುಟ್ಟಿ ಆನಂತರ ನಿಮ್ಮನ್ನು ಅವರು ಮುಟ್ತಾರೆ, ಎಲ್ಲರೂ ಮುಟ್ಟುತ್ತಾ ಹೋಗ್ತಾರೆ. ಒಳಗ
ಅಪ್ಪನಿಗೆ ಏನೋ ದೋಷ ಉಂಟಾ? ಕೊಡ್ಲಿಲ್ವಾ ಇನ್ನು ಅಪ್ಪನಿಗೆ ಏನೋ ದೋಷ ಉಂಟು. ಅದೇ ಏನೋ ಬಾಕಿ ಆಗಿದೆ. ಅದಕ್ಕೆ ಖುಷಿಯಲ್ಲಿ. ಹಾಗಲ್ಲ, ಸ್ವಲ್ಪ ಭಾಗ್ಯ ಅದಕ್ಕೆ ಆಗಿದೆ. ಭಾಗ್ಯ ಉಂಟು. ಅಲ್ಲ, ಸಂತೋಷ. ಅದೆಲ್ಲ ಇರ್ಲಿ. ನೀವು ಎಂತ ಆರಿಸಿದ್ದಂತ ಅದನ್ನ ಆರಿಸಿದ ಅಪಶಕುನ. ಎಂತದ್ದು ಅಪಶಕುನ? ಎಂತ ಈ ಇಷ್ಟೊಂದು ದೊಡ್ಡ ಹಾಗಲ್ಲ, ಮದುವೆ ಕಾರ್ಯ ನಡೆದು- ನಾವು ಆರಿಸಿದ್ರೆ ಅಪಶಕುನ ಅಲ್ಲ ಅದು. ಮತ್ತೆ? ಯಾರು ಹೇಳಿದ್ದು? ಎಣ್ಣೆ ಉಳಿತಾಯ ಮಾಡ್ಬೇಕು. ಎಣ್ಣೆ ಉಳಿತಾಯ ಮಾಡಿದ್ರೆ ಹಾಗಾಗಿ ಹೊಟ್ಟೆ ಸಾಗ ಅದನ್ನು ಕೊಟ್ಟರೆ ನಾ ಕೆಟ್ಟೆ. ಆ ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ, ಮದುಮಗಳ ಕೊರಳಿಂದ ಯಥಾ ಸ್ಥಳಕ್ಕೆ. ಹಾಗಲ್ಲ, ನಿಮಗೆ ಬೆಳಿಗ್ಗೆ ಹೋಗುವಾಗ ತುಂಬಾ ಕೊಡುವ. ಯಾಕೆ ಕೊಡ್ಲಿಕ್ಕಿಲ್ವಾ ಅದ್ರ ಬಗ್ಗೆ? ಹಾಗಲ್ಲ, ಕೊಡ್ಲಿಕ್ಕೆ ಇನ್ನು ಅವರು ಕೊಡುವುದು. ಅದನ್ನು ಬಿಸಾಡಿ, ಅದು ಬೇಡ. ಅದರಲ್ಲಿ 1000 ಒಟ್ಟು ಹಾಗಲ್ಲ, ಅವರನ್ನು ಸ್ವಲ್ಪ ಇದೆಯಾ ಎಂತದ್ದು ಚಪ್ಪರ ಇಳಿಸುದಂದ್ರೆ ಚಪ್ಪರ ಇಳಿಸುದು. ಹುಡುಗಿಯನ್ನು ಇಳಿಸಿಕೊಡೋದು. ಕೈ ಹೋಗಿಬೇಕು. ವಿಷಯ ನೀವು ಹೇಳ್ಬೇಕು. ನಾನು ಹೇಳ್ಬೇಕಾ? ಹಾ. ಊರಿನ ಮಹನೀಯರೇ, ಅಲ್ಲ ಹಾಗಲ್ಲ, ಊರಿನ ಮಹನೀಯರೇ, ಮಹನೀಯರೇ, ನಾನು ಈಗ ಮದುವೆಯಾಗಿ ನಮ್ಮ ಊರಿನಿಂದ ಪರದೇಶಕ್ಕೆ ಗಂಡನ ಮನೆಗೆ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಅರಸಿ ಕಳಿಸಿಕೊಡಬೇಕು, ಕಳಿಸಿಕೊಡ್ಬೇಕಂತ ಕೇಳಲಿಕ್ಕಾಗುದಿಲ್ಲ. ಇದು ಎಂತದ್ದು? ಎಂತಕ್ಕೆ ನಿನ್ನ ಅಪ್ಪ ಸತ್ತ ಅಂತ ಅವ್ರು ಬಗ್ಗೆ ಆ ಊರಿಗೆ ಆಯ್ತಲ್ಲ. ಇನ್ನೊಂದು ಈ ಬೇರೆ ಭಾಷೆ ಅರ್ಥ ಆಗ್ಲಿಲ್ಲ ಅಂತ. ಈಗ ತುಳುನಾಡಿನವರು. ಹೌದು, ನಂಗೆ ಗೊತ್ತಿಲ್ಲ. ನಾನು ಹೇಳಿಕೊಡ್ತೇನೆ. ಅಪ್ಪನ ಕುಲೆ, ಅಪ್ಪನ ಕುಲೆ, ಅಮ್ಮೆರನ ಕುಲೆ, ಅಜ್ಜನ ಕುಲೆ, ಅಜ್ಜಿನ ಕುಲೆ, ಅಜ್ಜಿನ ಜೋಕುಲ್ನ ಕುಲೆ, ಬಾಲೆಲ್ಲ ಕುಲೆ, ಯಾನೆ ಇನಿ ಮದುವೆ ಅದು ಕಂಡೊಂದಿಲ್ಲ ಪೋಂದಿಲ್ಲ ನಿಖಿಲು ಮಾತಿರ್ಲ ಆಶೀರ್ವಾದ ಮಲ್ತದೆ ಕಡಪೋಡು. ಆಗಿಲ್ಲ ಇಲ್ಲಿ ಗೊತ್ತಾಗಿಲ್ಲ. ಕೊಂಕಣಿಯವರು. ಹೌದಾ? ಅದು ಗೊತ್ತಿಲ್ಲ ನಂಗೆ. ಮಗಲೇ ಬೊಮ್ಮನ ಕರಂಟ್ ಮಗಲೇ ಬೊಮ್ಮನ ಗಂಟು ಆಯ್ತಲ್ಲ? ಇಲ್ಲ ಆಗಿಲ್ಲ. ಬೇಗ ನಾನು ಕೈ ಅಭ್ಯಾಸ ಅಲ್ಲ, ಕೈ ಮುಗಿಬೇಕು ಎಲ್ಲರಿಗೂ. ಎಂತದ್ದು ಕೈ ಮುಗಿದು? ನೀನೆಂತದ್ದು ಕೈ ಹಾಗಲ್ಲ, ಈಗ ಜೋಡಿಸಿದ್ರೆ ಸಾಕಾಗ್ತದೆ. ನಾನು ಈ ಊರಿಗೆ ಬಂದು ಕೇಳೋದಿಲ್ಲ, ಸ್ವಲ್ಪ ಏರಿಸು ಮಾರ್ರೆ. ಹೌದು, ನಾನು ಎಂತಾಯ್ತು? ಹೆಚ್ಚದ್ದ ನಾನೆಂತದ್ದು ಸತ್ತದ್ದುಂಟ. ನೀನು ನನ್ನನ್ನು ಹೃದಯಾಘಾತಕ್ಕೆ ಸಾಹಿತ್ಯ ಅಂತ ಮೊದಲೇ ನಾನು 5 ದಿನ ಇಲ್ಲ, ಇನ್ನು 5 ದಿನ ಇಲ್ಲ, ನೀನು ನನ್ನನ್ನು ಸಾಹಿತ್ಯ ಅಂತ. ಹೌದು, ಒಳ್ಳೆ ಮಧ್ಯವ. ನಾನು ಈ ಊರಿಗೆ ಬಂದು ಒಂದು ಹೆಣ್ಣಿಗೆ ಕೈ ಕೊಟ್ಟಿದ್ದೆ. ನಮ್ಮ ರಾಯರು ಕೈ ಕೊಡು. ಹಾಗಲ್ಲ, ಈ ಊರಿಗೆ ಮತ್ತೆ ಕೈ ಕೊಡೋದು, ಮತ್ತೆ ಕಾಲು ಕೊಡೋದು. ನೀನು ಹೆಣ್ಣಿನ ಕೈ ಹಿಡಿದಿದ್ದೇನೆ. ಆದ್ರಿಂದ ನೀವೆಲ್ಲರೂ ಹರಸಿ ನನ್ನ ಊರಿಗೆ ಕಳಿಸಿಕೊಡಬೇಕಾಗಿ ಕೇಳಿಕೊಳ್ಳಿ. ನನ್ನೊಟ್ಟಿಗೆ ಕಳಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ಆಯ್ತು, ಒಂದು